ನಿನ್ನೆ ಸದನದಲ್ಲಿ ಚರ್ಚೆ ಆಗ್ತಿರ್ಬೇಕಾದ್ರೆ ವಿಧಾನಸೌಧದಲ್ಲಿ ಉಳ್ಳಾಲದ ಶಾಸಕರಾಗಿರುವಂತಹ UT ಖಾದರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಒಂದು ಮನವಿ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ತುಳುನಾಡಿನಲ್ಲಿ ಮಾತಾಡುವಂತಹ ತುಳು ಭಾಷೆಯನ್ನ ನೀವು ಎರಡನೇ ಭಾಷೆಯಾಗಿ ಡಿಕ್ಲೇರ್ ಮಾಡಬೇಕು. ಅದಕ್ಕೋಸ್ಕರ ಕಮಿಟಿ ಮಾಡುವಂತ ಅವಶ್ಯಕತೆ ಏನಿದೆ? ತುಳು ಸಾಹಿತ್ಯ ಅಕಾಡೆಮಿ ಒಂದಿದೆ, ಯೂನಿವರ್ಸಿಟಿಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ತುಳುವನ್ನ. ಹಾಗಿರುವಾಗ ತುಳುವಿಗೋಸ್ಕರ ಹಿಂದೆ ಮುಂದೆ ನೋಡುವಂತ ಅವಶ್ಯಕತೆ ಏನಿದೆ? ನಮ್ಮ ದೇವ ಭಾಷೆಯನ್ನ ನೀವು ಎರಡನೇ ಭಾಷೆಯಾಗಿ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಲಾ ಮಿನಿಸ್ಟರ್ ಆಗಿರುವಂತಹ ಮಾಧುಸ್ವಾಮಿ ಅವರು ಎದ್ದು ನಿಂತು, ನಿಮ್ಮ ಊರಿನಲ್ಲಿ ಮಾತ್ರ ದೇವರು ಮಾತಾಡೋದಾ, ನಮ್ಮ ಊರಿನಲ್ಲಿ ಮಾತಾಡೋದಿಲ್ವಾ, ದೇವ ಭಾಷೆ ಅಂತೆ ನಿಮ್ಮ ಭಾಷೆ ಅಂತ ಕುಹಕ ಆಡ್ತಾರೆ. ಇದರಲ್ಲಿ ಸಿಟ್ಟು ಬರುವಂತಹ ಮಾತೇನಿದೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಅಥವಾ ನಮ್ಮ ತುಳು ಭಾಷೆಯ ಬಗ್ಗೆ ಕುಹಕ ಆಡುವಂತ ಅವಶ್ಯಕತೆ ಏನಿದೆ? ನಮ್ಮ ಮಾತೃಭಾಷೆಗೆ ಸಿಗ್ಬೇಕಾಗಿರುವಂತಹ ಸ್ಥಾನಮಾನದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಬೇರೆ ಯಾವುದೇ ಭಾಷೆಯನ್ನು ನಾವು ಕಡೆಗಣಿಸ್ತಾ ಇಲ್ಲ, ಅಥವಾ ಬೇರೆ ಯಾವುದೇ ಭಾಷೆ ಹಕ್ಕನ್ನ ನಾವು ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಮಾತೃಭಾಷೆಗೆ ಸಿಗ್ಬೇಕಾಗಿರೋ ಸ್ಥಾನಮಾನವನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಮಾತೃಭಾಷೆಯನ್ನ ಕಾಪಾಡುವಂತಹ ಒಂದು ಪ್ರಯತ್ನ ನಮ್ಮೆಲ್ಲರದ್ದು. ಇಲ್ಲಿ 8th ಸ್ಕೆಡ್ಯೂಲ್ ಅಲ್ಲಿ ತುಳುವನ್ನ ಸೇರಿಸಿ ಅಂತ ಪದೇ ಪದೇ ನಾವು ಕೇಳ್ತಾ ಇದ್ದೀವಿ. ನಮ್ಮ MP ಆದಂತವರು ಇಷ್ಟು ವರ್ಷಗಳ ಕಾಲ ಅವರು MP ಆದ್ರೂ ಈ ಮಾತನ್ನ ದಿಲ್ಲಿಯಲ್ಲಿ ಹೇಳಲಿಲ್ಲ. ಈಗ ಸ್ಟೇಟ್ ಅಲ್ಲಿ ಇದನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಮಾಡಿ ಅಂತ ಹೇಳುವಾಗ ಹೀಗೆ ಕುಹಕ ಆಡ್ತಾರೆ. ಕುಹಕ ಆಡೋದು ಮಾತ್ರನ, ಅಥವಾ ನಮ್ಮ ತುಳು ಭಾಷೆಗೆ ಸಿಗಬೇಕಾಗಿರುವಂತ ಸ್ಥಾನಮಾನ ಒದಗಿಸ್ತಾರ ಅಂತ ನೋಡ್ಬೇಕು. ಮತ್ತೆ ನಮ್ಮ ದೈವಗಳ ಜೊತೆ, ನಮ್ಮ ದೇವರುಗಳ ಜೊತೆ ನಾವು ಮಾತಾಡುವಂತಹ ಭಾಷೆ ತುಳು ಭಾಷೆ. ದೈವಗಳು, ದೇವರುಗಳು ನಮ್ಮ ತುಳುನಾಡಿನಲ್ಲಿ ನಮ್ಮ ಹತ್ರ ಮಾತಾಡೋದು, ನಮಗೆ ಆಶೀರ್ವಾದ ಮಾಡೋದು ಕೂಡ ತುಳುವಲ್ಲೇ. ಮಾಧುಸ್ವಾಮಿಯವರ ಮಾತಿಗೆ ದೈವಗಳ ತೀರ್ಮಾನ ಏನೇ ಇರಬಹುದು, ಆದರೆ ನಮಗಂತೂ ಯಾರಿಗೂ ತುಳುನಾಡಿನಲ್ಲಿ ಆ ಮಾತು ಇಷ್ಟ ಆಗಿಲ್ಲ ಮಾಧುಸ್ವಾಮಿ ಅವ್ರದ್ದು.